ನೆನೆದೊಂದು ಅಂಜನೆ ಜಾಗದ ದೇವರೆಲ್ಲ ನೆನೆದೊಂದು ಸ್ಥಳದ ಆರಾಧ್ಯ ದೇವರಂಚಿನ ಶ್ರೀ ಆಂಜನೇಯನ ನೆನೆದೊಂದು ವರ್ಷ ಪ್ರತಿ ನಡಪನಂಚಿನ ಹನುಮ ಜಯಂತಿದ ಈ ಕಾರ್ಯಕ್ರಮದ ಹನುಮ ದೇವರಿಗೆ ವಿಶೇಷ ಪೂಜೆ ಅಂಚನೆ ಐತೊಟ್ಟಿಗೆ ಸತ್ಯನಾರಾಯಣ ಪೂಜೆ ಕರೆದ ಕೆಲವು ವರ್ಷ ಈ ಶಾಲೆ ನಡೆದು ಬರುವುದು. ಇದರಿಂದ ಈ ಕಾರ್ಯಕ್ರಮ ಈ ಪೂರ್ವದ ಒಂದು ಬಗೆಯದ ಒಂದು ಕಾರ್ಯಕ್ರಮವು ನಮ್ಮ ಲಿಂಬುಗೂ ಹೋಗ್ಬಾರ್ದು ಸರಿಯಾದ ಸಮಯ ಬೈದರೆ ಆಟ ಕಾರ್ಯಕ್ರಮ ಶುರು ಮಾಡ್ಕೊಂಡು ಎಂಟು ಹೋಗ್ತದೆ ನಾನು ಅಂಚಾದು ಸುರುಕಾದ ಈ ಶಾಲೆದ ಪರವಾದ ಎಂಕಲು ಕಟ್ಟಡ ಮಾತ್ರ ಕ್ಷಮಕ್ಕೆ ಅನ್ನೋದು. ಇದರಿಂದ ಈ ಕಾರ್ಯಕ್ರಮಕ್ಕೂ ಶ್ರೀಮತಿ ಜ್ಯೋತಿ ಲಕ್ಷ್ಮಿ, ಶ್ರೀ ವಿದ್ಯಾಶಂಕರ್, ಡಾಕ್ಟರ್ ಶಿವಶಂಕರ್ ಅಂಜನೆ, ಶ್ರೀಮತಿ ಶ್ರೀ ವಿನೋದ ಪುರುಷೋತ್ತಮ್ ಸಾಂತುಬಾಲು, ಶ್ರೀಮತಿ ನಾಗಶ್ರೀ, ಶ್ರೀ ಪುರಂದರ್ ಕೊಟ್ಟಾರ, ಶ್ರೀ ಜಯಲಕ್ಷ್ಮಿ ಲೋಕೇಶ್ ಕುಂಬರ, ಶ್ರೀಮತಿ ಆಶಾಲತ ರವಿ ಮಂಗಳೂರು, ಶ್ರೀಮತಿ ಸುಜಾತ ಕುಶಾಲ್ ಚಂದ್ರ ಕುಂಬಲ ಒಬ್ಬರು ಬೈದರು ಅಂಜನೆ ಬಂದಿರಟ್ಟೆ ನಮ್ಮ ಬೇದರನ್ನ ಶ್ರೀ ಡಾಕ್ಟರ್ ಶಿವಶಂಕರ್ ಈ ವೇದಿಕೆಗೆ ಬರಬೇಕಂತ ಅರೇನ ನಮ್ಮ ಅಧ್ಯಕ್ಷರೇ ವೇದಿಕೆಗೆ ಬರಬೇಕಂತ ಅಂಜನೆ ಮಾತ್ರ ನಮ್ಮ ಶ್ರೀ ಪುರುಷೋತ್ತಮ್ ಶಾಂತಪಾಲ ಇದರೆಲ್ಲ ವೇದಿಕೆಗೆ ನಮ್ಮ ಪದಾಧಿಕಾರಿಗಳು, ಶ್ರೀ ಪುರಂದರ್ ಇದರೆಲ್ಲ ವೇದಿಕೆಗೆ ಬರಬಹುದು, ಅಂಜನೆ ಕುಶಾಲ್ ಚಂದ್ರ ಇದರೆಲ್ಲ ವೇದಿಕೆಗೆ ಬರಬಹುದು, ಶ್ರೀ ರವಿ ಇದರೆಲ್ಲ ವೇದಿಕೆಗೆ ಬರಬಹುದು, ಅಂಜನೆ ಲೋಕೇಶ್ ಇದರೆಲ್ಲ ವೇದಿಕೆಗೆ ಬರಬಹುದು. ಆಗ ವೇದಿಕೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ. ವೇದಿಕೆಗೆ ಬರುವಂತೆ ಅಂಜನೆ ಈ ಶಾಲೆದ ಎಂಗಳ ಶಿಕ್ಷಕಿ ಶ್ರೀ ಜಗದೀಶ್ ಗತಿ ಆರ್ಲ ವೇದಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಈ ಒಂದು ಪೂರ್ವ ಕಾರ್ಯಕ್ರಮವನ್ನು ನಾನು ಅದಕ್ಕೂ ಎಂಗಳ ಆತ್ಮೀಯ ರಾಜ್ಯನ ಸುಖೇಶ್ ಮಂಜನಹಳ್ಳಿ ನೇರು ಮುಂದುವರಿಸಬೇಕು ಸಜ್ಜನ ಹೊತ್ತಿನ ಮಾಗಡಿದ ಸೋಮನಾಥ ದೇವರಿಗೆ ಒಂದು ಈಗಿನ ಆರಾಧ್ಯ ಮೂರ್ತಿ ಹೆಚ್ಚಿನ ವೀರಾಂಜನೇಯ ಕರೆದಾಗ ಈ ಬಾರಿ ಅತ್ಯಪೂರ್ಣವಾಯಿನ ಯೋಗ್ಯವಾಯಿನ ಈ ಸಮಾಜದ ಮನ ಪರಿವರ್ತನೆಗೆ ಆಂಜನೇಯನ ಕೃಪೆಗೋಡಲ್ಲ ಚಿಕ್ಕನ ಧರ್ಮ ಚಿತ್ರದ ಕಾರ್ಯಕ್ರಮ ಅವರ ಒಂದು ಎತ್ತೆ ಕಾರ್ಯಕ್ರಮ ವೇದಿಕೆ ಸಾಯಿನ ವೀರಾಂಜನೇಯ ವ್ಯಾಯಾಮ ಶಾಲೆಗೆ ಚುರುಕಾದಾಗಿ ಸಲ್ಲಿಸಾಗುವುದು. ಈ ನೆಕ್ಕಿನ ಈ ಕಾರ್ಯಕ್ರಮದ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಡಾಕ್ಟರ್ ಶಿವಶಂಕರ್ ಸಂಕೀರ್ಣ ಕೂಡ ಬೈದೆ ಪಾದದ ವೈದ್ಯಾಧಿಕಾರಿಗಳ ಸುತ್ತಲ ಇವರ ಸಮಾಜಮುಖಿ ಚಿಂತನೆಯ ಮುಖ್ಯವಾಗಿ ವೀರಾಂಜನೇಯ ವ್ಯಾಯಾಮ ಶಾಲಾ ಪರವಾಗಿ ಕಾರ್ಯಕ್ರಮದ ಪರವಾಗಿ ಉಳಿದ ಸ್ವಾಗತ ಬಯಸುತ್ತೇನೆ. ಅದಕ್ಕೆ ಶಾಲಾ ಅಧ್ಯಕ್ಷರಾದ ಉಮೇಶ್ ವ್ಯಕ್ತಿ ಕೆಂಪುದ ಕಾಣಿಕೆ ಶಾಲಾ ವಿದ್ಯಾರ್ಥಿ ಇಂಥ ಕಾರ್ಯಕ್ರಮ ಪ್ರೀತಿಪರವಾದ ಸ್ವಾಗತವನ್ನು ಕೊಂಡು ದಿನ ಹಮ್ಮಿಕೊಂಡರ ಗೌರವದ ಶಾಲಾ ವಿದ್ಯಾರ್ಥಿ ನೆಂಪುದ ಕಾಣಿಕೆ ದೊಡ್ಡ ಗೌರವದ ಮನ್ನಣೆ ವೈದ್ಯಕೀಯ ವೃತ್ತಿಯ ಸಮಾಜ ಮತ್ತು ಚಿಂತನೆಗಳು ಧಾರ್ಮಿಕವಾದ ರಚನ ಡಾಕ್ಟರ್ ಶಿವಶಂಕರ್ ದಂಪತಿಗಳಿಗೆ ವೀರಾಂಜನೇಯ ವ್ಯಾಯಾಮ ಶಾಲೆವಾಗಿ ಉಳಿದಿನ ಸ್ವಾಗತ. ಇಂದಿನ ಕಾರ್ಯಕ್ರಮಗಳು ಏಕೆಂದರೆ ಪೂರ್ವಕ್ಕೆ ಭೇಟಿಗೆ ಹೋಗುವ ನಂತರ ಶ್ರೀಮತಿ ವಿನೋದ ಪುರುಷೋತ್ತಮ ಸಾಂತಪಾಲ್ ಅಂಬಿಕಾ ರಸ್ತೆ ಕುಂಬೇಶ್ವರ ಬ್ಯಾಂಕದ ನಡಾಧಿಕಾರಿ ನೋಟಿದ್ದಾರೆ. ಅದಕ್ಕೆ ಮಾತಿನ ಪರವಾಗಿ ಮೋಖ್ಯದ ಸ್ವಾಗತದ ಬಯಕೊಂಡಲ್ಲ ಇದಕ್ಕೆ ಕಾರ್ಯದರ್ಶಿಯಾಗಿ ಹರೀಶ್
ಬೇರೆ ರವಿಚಂದ್ರ ಮೀಟಿಂಗ್ ಮತ್ತು ನೆನಪು ಕಾಣಿಕೆ ಶಾಂತ ಈಗಿನ ಕಾರ್ಯಕ್ರಮ ಅತಿ ಬಿಸಿಲಿಟ್ಟುಕೊಳ್ಳಬಹುದು ವಿಜ್ಞಾಪನೆ ಮಾಡಿಲ್ಲ. ಪುರುಷೋತ್ತಮರಿಗೆ ಗೌರವದ ಶಾಲೆ ಒಟ್ಟಿಗೆ ಇದರ ವೀರಾಂಜನೆ ವ್ಯಾಯಾಮ ಶಾಲೆಯ ನೆನಪಿನ ಕಾಣಿಕೆ ಸುಂದರ ಈಗ ದೊಡ್ಡ ಪುನರ್ ಶ್ರೀಮುಖ ಶ್ರೀಮತಿ ನಾಗಶ್ರೀ ಬೃಂದರ ಕೊಟ್ಟಾರದ ಉದ್ಯಮಿ ಉಳ್ಳ ಈ ಸಂಸ್ಥೆಯ ಹಳೆಯ ಸದಸ್ಯ ಈಗ ನಮ್ಮ ದೇಶದ ಫೌಂಡೇಶನ್ ಪಡೆದಪ್ಪ ಒಂದು ಈಗ ಮಾತ ಕಾರ್ಯಕ್ರಮ ನಡೆಸಿದ ತಕ್ಷಣ ನಾಗಶ್ರೀ ಬೃಂದರವರಿಗೆ ಈಗ ವ್ಯಾಯಾಮ ಶಾಲೆ ಆತ್ಮೀಯ ಸ್ವಾಗತ ಬೇಕು. ಸುಪ್ರೀತ್ ಕೋಶಾಧಿಕಾರಿ ನೆನಪಿನ ಕಾಣಿಕೆ ಶಾಲೆ ಇಂಥ ಈ ಕಾರ್ಯಕ್ರಮ ಇಟ್ಟುಕೊಳ್ಳಬಹುದು ವಿನಂತಿ. ಈಗಿನ ಶಾಲೆಯ ಶ್ರೀಮತಿ ನಾಗಶ್ರೀ ಬಂದವರಿಗೆ ಶಾಲಾ ಅರ್ಥವಿಕದ ಸ್ವಾಗತ. ಸದರು ಅಂಚನೆ ಶ್ರೀ ಮತ್ತು ಶ್ರೀಮತಿ ಜಯಲಕ್ಷ್ಮಿ ಲೋಕೇಶ್ ಕುಟುಂಬಗಳೇ ಲೊಕೇಶನ್ ಬಗ್ಗೆ ಬಂದ ಬಡವರಿಂದ ಬಂದು ಕೊಡುಗೆ ದಾರಿ ಪಡೆದಪ್ಪ ಒಂದು ಈ ಪರಿಸರದ ಬಗ್ಗೆ ಮುತ್ತು ಪಡೆದ ಬರೀ ಅರ್ಥವಿದ್ಯ ತಕ್ಷಣ ಲೊಕೇಶನ್ ಏಕನ ಸಮಾಜದಲ್ಲಿ ಮಾದರಿ ಅವರ ಅರಗಿಲಾಗಿರುವ ಕಾರ್ಯಕ್ರಮದ ಪ್ರೀತಿಪೂರ್ವಕ ಸ್ವಾಗತ ಬೇಕಂದನ್ನ ಶ್ರೀಮತಿ ಜಯಲಕ್ಷ್ಮಿ ಲೋಕೇಶ್ ಬೇರೆ ಉಪಾಧ್ಯಕ್ಷ ರಂಜಿತ್ ಬೇರೆ ಶಾಲಾ ಪಂಚಾಯತ್ ನೆನಪುದ ಕಾಣಿಕೆದ ಗೌರವ ಕೊರಡು. ಸಮಾಜಮುಖಿ ಚಿಂತನೆಯ ನಂಬಿದರೆ ಲೊಕೇಶನ್ ಇನ್ನಿಕಲ ಪಡೆದ ಒಂದು ಸಮಾಜ ಸೇವೆ ಗಾಡಿ ಹೋಗ್ತಂಡು ವಾಸಗಳು ಏರಿಕೆಂಡ ಪ್ರೀತಿಪೂರ್ವಕ ಹೃದಯ ವಿಷಯ ಲೊಕೇಶನ್ ಕೂಡ ಈಗ ಮಾತ್ರ ಸ್ವಾಗತ ಬೇಕಂದು ಅಂತಿಮ ಶ್ರೀಮತಿ ಆಶಾರತ ರಹಿ ಈಗಾಡಿದರೆ ಅರಿವಿನ ಕಾರ್ಯಕ್ರಮದ ಪ್ರೀತಿ ಸ್ವಾಗತ ಕೊಂಕಣ ರೈಲ್ವೆ ಟಿಟಿ ಆಗುತ್ತೊಂದು ಶಾಲಾ ಅಭಿವೃದ್ಧಿ ಒಂದು ರೀತಿಯ ವ್ಯವಸಾಯಕರನ್ನ ರವಿ ಕೈಗಾಡಿ ಅರಿವಿನ ಸ್ವಾಗತ ಆಶಾರತ ರವಿ ಈಗಾಡಿ ಅಶೋಕ್ ಜೊತೆ ಕಾರ್ಯದರ್ಶಿ ನೆನಪುದ ಕಾಣಿಕೆ ಶಾಲಾ ಪಂಚಾಯತ್ ಜೋಕುಲ ದೈವತ್ತವರು ಆಶಾರತ ರವಿ ಈಗಾಡಿ ಅದು ಜೋಕುಲ ಶ್ರೀಮತಿ ಆಶಾರತ ರವಿ ಈಗಾಡಿ ಕೊಂಕಣ ರೈಲ್ವೆ ಟಿಟಿ ಆಗುತ್ತಿಲ್ಲ ಶಾಲಾ ಅಭಿವೃದ್ಧಿ ಇದನ್ನ ಶಾಲಾ ಸೌಲಭ್ಯ ಒಂದು ವ್ಯವಸಾಯವನ್ನು ಸುಂದರ ಅಂಚನೆ ಈಗನ ಇಂದು ಸರಿ ಶ್ರೀಮತಿ ಸುಜಾತ ಕುಶಾಲ್ ಚಂದ್ರವಿದ್ದಾರೆ ಅರಿಗಿನ ಈ ವೀರಾಂಜನೇಯ ವ್ಯಾಯಾಮ ಶಾಲೆಯ ಪೂರ್ವದ ಕಾರ್ಯಕ್ರಮದ ಪ್ರೀತಿದ ಸ್ವಾಗತ. ಶ್ರೀಮತಿ ಸುಜಾತ ಕುಶಾಲ್ ಚಂದ್ರವಿದ್ದಾರೆ ಜೊತೆ ಕೋಶಾಧಿಕಾರಿ ಆಯ್ತು ಸುರೇಶ್ ದೇವಂತಗಳು ನೆನಪುದ ಕಾಣಿಕೆಗಳು ಶಾಲಾ ಪಂಚಾಯತ್ ಗೌರವದ ಸ್ವಾಗತ. ಶಿಬಿರಾಂಜನೇಯ ವ್ಯಾಯಾಮ ಶಾಲೆದ ಈ ಬಯ್ಯದ ಪ್ರಮುಖ ಭಕ್ತಿ ಹಿಂದಿನ ಕಾರ್ಯಕ್ರಮದ ನಾವು ಮಾತು ಬೈದ ಅಂಚಿನ ನಮ್ಮ ಕಾರ್ಯಕ್ರಮದ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮ ಪ್ರಚಾರ ಮತ್ತು ಪ್ರಸಾರ ಬಂದಾಗ ಆಯ್ತು ಬೇರೆ ಮಾಧ್ಯಮಗಳು ಅಕ್ಕಡಿಗಳ ಆತ್ಮೀಯ ಸ್ವಾಗತ ಬಯಸುವುದಿಲ್ಲ. ಅಂಚನೆ ಛಾಯಾಚಿತ್ರೀಕರಣ ಬಾರಿ ಮುಖ್ಯವಾಗಿರುವ ಅಕ್ಕಡಿಗಳ ಸ್ವಾಗತ ಪ್ರತ್ಯಕ್ಷವಾದ ಪರೋಕ್ಷವಾದ ಇಂಥ ಪೂಜಾ ಕೈಂಕರ್ಯದ ಭಾಗ್ಯಾಪಂಚಿನ ಮಾತು ಭಕ್ತರಿಗಳ ಆತ್ಮೀಯ ಸ್ವಾಗತ ಬಯಕೊಂಡು ನನ್ನ ದುರ್ಬದ್ದು ನಮ್ಮ ಎದುರು ಆದಿ ದಂಪತಿಗಳ ಅక్కడ ಎರಡನಾಮ ಈ ಕಾರ್ಯಕ್ರಮದ ಪಾತ್ರ ಪಡೆದು ವಿನಂತಿ ಮಾಡಿಕೊಂಡ ಮಾತಿನ ಪರವಾದ ಡಾಕ್ಟರ್ ಶಿವಶಂಕರ್ ಎರಡು ಪಾತ್ರ ಪಡೆದು ಏನಂದ್ರೆ ಸುದೀರ್ಘಂ ಯಶೋಧೈರ್ಯ ನಿರ್ಭಯತ್ವಂ ರೋಗತ ಅಜಾಡ್ಯಂ ವಾಕ್ಪಟುತ್ವಂ ನಾಮಸ್ಮರಣಾತ್ ಭವೇತ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ವ್ಯಾಯಾಮ ಶಾಲೆದ ಮಾಂತ ಪದಾಧಿಕಾರಿಗಳೇ ಅಂಜನೆ ಮುಲ್ಪ ಸೇರಿನ ಮಾಂತ ಭಗವತ್ ಬಂದೇರು ಅಂಜನೆ ಸತ್ಯನಾರಾಯಣ ಪೂಜೆ ಅರ್ಚಕರು
ನಮಸ್ಕಾರ ಮಾಡ್ಕೊಂಡು ಇನಿ ಬಾರಿ 8 ದಿನ ಅಂತ ನಾವು ಪೂರ ಸೇರಿದ ನಮ್ಮಪ್ಪ ಜಗತ್ತದ ಶ್ರೇಷ್ಠ ರಾಮಭಕ್ತೆಯ ಮಟ್ಟ ಹನುಮಂತನ ಪೂಜೆ ಧ್ಯಾನ ಮಾಡ್ಕೊಂಡ ಶ್ಲೋಕಟ ಪಂಡಿತಕನೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಭಯ ಇತ್ಯಾಂತರಿಕ ಹೋಳಿಗೆ ಇತ್ಯಾಂತಕ ನಿರ್ಭಯತ್ವ ರೋಗ ಇತ್ಯಾಂತಕ ಅರೋಗತ ಮುಖ ನಮ್ಮ ಜಾಡ್ಯ ಆಲಸ್ಯ ಹೆಚ್ಚಿನುಂಟು ಎಲ್ಲ ರೀತಿಯ ಹನುಮಂತ ದೇವರನ್ನ ಪೂಜೆ ಮಾಡ್ಕೊಂಡು ಅಗತ್ಯ ಉಂಟು ವಾಕ್ಪಟುತ್ವ ಎಡೆ ರೀತಿ ಪಾತೇನೆ ಎಲ್ಲ ಹನುಮಂತ ದೇವರನ್ನ ಅನುಗ್ರಹ ಪಡು ಅಂಚನ ರಾಮಭಕ್ತರನ್ನ ಹನುಮಂತನ ಒಂದು ಹುಟ್ಟಿನ ದಿನ ಜಯಂತಿದ ದಿನ ನಮ್ಮ ಪೂರ ಸೇರುವಂತೂ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಮಾತೆರೆಗಳು ಅಂಚನೆ ಈ ಕಾರ್ಯ ಒತ್ತನಿಗೆ ಗಾಯನ ಸಾಧನೆಗಳಿಗೆ ವಿಶೇಷವಾದ ಅಭಿನಂದನೆ ಎಂಕ್ಲೆ ಮತ್ತು ಎತ್ತಿನ ಧನ್ಯವಾದ. ರಾಮಭಟ್ಟ ಹನುಮಂತನ ಕೃಪೆ ಇದ್ದರೆ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಧ್ಯ ಎಂದು ತಮ್ಮ ಅನುಭವದ ಮಾತನ್ನ ಒಳ್ಳೆಯ ಮಾತನಾಡಿದ ಡಾಕ್ಟರ್ ಶಿವಶಂಕರ್ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ವೇದಿಕೆ ನಮ್ಮ ಕರೆಗೆ ಪೋಲೆ ಕೊಟ್ಟು ಮಸ್ತ್ ಜನ ಬಿನ್ನಿದ್ದಾರೆ ಅಕ್ಕನ ಮದಿಪ್ಪು ಪಾತ್ರ ಅಕ್ಕನ ಅವಕಾಶ ದಯಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ನೋಡಿ. ನಮಸ್ಕಾರ. ಇಂದಿನ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಶ್ರೀ ವೀರಾಂಜನೇಯ ಬ್ರಹ್ಮಚಾರಿಯವರು ನಮ್ಮನ್ನು ಕರೆದು ಈ ವೇದಿಕೆಯಲ್ಲಿ ಕೂತ್ಕೊಳಿಸಿದ್ದಾರೆ. ಇದಕ್ಕೆ ನಾನು ನನ್ನ ಪತಿಯ ಪರವಾಗಿ ಹಾಗೂ ನನ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇಂದಿನ ಹನುಮ ಜಯಂತಿಯ ದಿನ ಸತ್ಯನಾರಾಯಣ ಪೂಜೆ ನಡೆಸುತ್ತಿದ್ದಾರೆ. ಇದು ಯಶಸ್ವಿಯಾಗಲಿ ಹಾಗೂ ವೀರಾಂಜನೇಯ ಬ್ರಹ್ಮಚಾರಿಗಳು ಇನ್ನೂ ಇದು ಅಭಿವೃದ್ಧಿಯಾಗಿ ಉತ್ತಮವಾಗಿ ಅಭಿವೃದ್ಧಿಯಾಗಲಿ ಎಂದು ಹೇಳುತ್ತಾ ಎಲ್ಲ ಪದಾಧಿಕಾರಿಗಳು ಎಲ್ರಿಗೂ ನಾನು ಧನ್ಯವಾದಗಳು. ಪುರುಷೋತ್ತಮಣ್ಣ ತಮ್ಮ ಅನಿಸಿಕೆಗೆ ನಾವು ಕಾಲ್ಪದ್ದಾಗಿದೆ. ಶ್ರೀ ವೀರಾಂಜನೇಯ ಧರ್ಮಶಾಲೆಯ ಎಲ್ಲ ಪದಾಧಿಕಾರಿಗಳು ನಾನು ಈ ಸಂದರ್ಭದಲ್ಲಿ ಈ ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಹಾಗೂ ನಮ್ಮ ಗ್ರಾಮದ ಜಾತ್ರೆಯ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಈ ಪದಾಧಿಕಾರಿಗಳಿಗೂ ಶುಭ ಹಾರೈಸ್ತಾ ಈ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿ ತೆರಲಿ ಅಂತೇಳಿ ನಾನು ಶ್ರೀ ದೇವರ ಪರವಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮಾತನಾಡಿದೆ. ಎಲ್ಲರ ಆಹ್ವಾನದ ಮೇರೆಗೆ ಲೋಕೇಶನ್ನ ದಯವಿಟ್ಟು ಮಾತನಾಡಬೇಕು. ಲೋಕೇಶ್ ಅವರ ಮಾತು ಕಡಿಮೆ ಹೆಚ್ಚು ಕಡಿಮೆ ಸಮಾಜಮುಖಿ ಚಿಂತನೆಗೆ ಹೆಸರು ಪಡೆದ ಲೋಕೇಶರಿಗೆ ಎಲ್ಲರ ಪರವಾಗಿ ಮತ್ತೊಂದು ವಂದನೆ ಸಲ್ಲಿಸುತ್ತಾರೆ. ಅತಿಥಿಗಳು ಶುಭವನ್ನು ಹಾರೈಸಿದ್ದಾರೆ. ಎಲ್ಲರೂ ಕೂಡ ಶ್ರೀ ರಾಮಾಂಜನೇಯ ಪ್ರೇರಣೆ ಮತ್ತು ನಡೆಯಲಿ ಎಂಬ ಆಶಯ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲ ಅತಿಥಿಗಳಿಗೂ ಕೂಡ ಅಭಿನಂದನೆಗಳ ಜೊತೆಗೆ ನಮ್ಮ ಮುಖ್ಯವಾದ ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಅಂದರೆ ವೀರಾಂಜನೇಯ ವ್ಯಾಯಾಮ ಶಾಲೆ ಪ್ರತಿ ಕಾರ್ಯಕ್ರಮಗಳು ಕೂಡ ದೀಪವನ್ನು ಬೆಳಗಿಸಿದ ಮುಖೇನ ಆ ದೇವರಿಗೆ ಸಮರ್ಪಿಸಿ ಆ ಬಳಿಕ ಆರಂಭವಾಗುವ. ಈಗ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ನಮ್ಮ ವೀರಾಂಜನೇಯ ವ್ಯಾಯಾಮ ಶಾಲೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ವಿನಯಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಡಾಕ್ಟರ್ ಶಿವಶಂಕರ ಶ್ರೀ ಹೋಗುಟ್ಟು ಬಂದಿರುವಂತಹ ಅತಿಥಿ ಅಭ್ಯಾಗತರು. ಶ್ರೀ ಗುರುಭ್ಯೋ ನಮಃ. ಗಂಗಣಪತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹರಶಂಭೋ ವಿಶ್ವೇಶಮರಲವ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಪ್ರಾತಃ ಕಾಲದ ಶುಭೋದಯಲ್ಲಿ ವಿಶೇಷವಾಗಿ ಇವತ್ತು ಉದಿಸಿದಂಥ ಪ್ರಾರಂಭದಲ್ಲಿ ದೇವರನ್ನು ಪ್ರಾರ್ಥಿಸಿಕೊಂಡು ಗ್ರಾಮ ಮಗಣೆಯಲ್ಲಿ ಆರಾಧ್ಯ ದೇವರಂತಹ ಗರ್ಭಗುಡಿಯಲ್ಲಿ ವಿರಾಜಮಾನವಂಥ ಗೌರಿಪುತ್ರ ಗಣಪತಿಯನ್ನು ಪ್ರಾರಂಭದಲ್ಲಿ ಪ್ರಾರ್ಥಿಸಿಕೊಂಡು ವಿಶೇಷವಾಗಿ ಗರ್ಭಗುಡಿ ವಿರಾಜಮಾನಂತ ಸೋಮನಾಥ ದೇವರು ಸಾನ್ನಿಧ್ಯದಲ್ಲಿರೋ ಶಕ್ತಿ ಅಂತಲೂ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ವೀರ ಹನುಮಂತನ ಹನುಮ ಜಯಂತಿ ವಿಶೇಷವಾದ ದಿವಸ ಇವತ್ತು. ಭಕ್ತಿ ಪುರಸರವಾಗಿ ಗ್ರಾಮ ಮಗಳೆಲ್ಲ ಬಂಧು ಮಿತ್ರರು ಸೇರಿಕೊಂಡು ಇವತ್ತು ಆಚರಿಸಿದ ವಿಶೇಷವಾಗಿ ಸೇವೆ. ಹಾಗೆ ಯಾವುದೇ ಒಂದು ಪವಿತ್ರವಾದಂಥ ಧರ್ಮದಲ್ಲಿ ದೀಪ ಉದಯನ ಮಾಡೋದು. ಯಾಕಂತ ಹೇಳಿದರೆ ಇನ್ನು ಅದರ ನಂತರ ದೀಪ ಉದಯಿಸಿದ ನಂತರ ಆದಿತ್ಯ ನವಗ್ರಹ ಪೂರ್ವಕ ಲಕ್ಷ್ಮೀ ಸ್ವರೂಪಿ ಶ್ರೀಮನ್ನಾರಾಯಣ ಸತ್ಯನಾರಾಯಣ ವೃತ್ತಾಗೋದಕ್ಕಿದೆ. ವೀರ ಹನುಮಂತ ಅಂತ ಹೇಳಿದರೆ ಅದಕ್ಕೆ ಪ್ರತ್ಯೇಕ ಹೇಳಬೇಕು ಅಂತಿಲ್ಲ. ಹನುಮಂತನ ರಾಮನ ಬಂದ ಹನುಮಂತ ತಿರುಪತಿ ಮುಂದೆ ಮಾತೆ ಇದೆ. ರಾಮನಲ್ಲಿ ನಾರಾಯಣ ದೇವರಿಗೆ ನಾರದಲ್ಲೇ ಬಹಳ ಪ್ರೀತಿ. ಹಾಗೆ ರಾಮನಿಗೆ ಮತ್ತು ಹನುಮನಿಗೆ ಬಹಳವಾದಂಥ ಅತ್ಯಂತ ಪ್ರೀತಿಯವಂತ ರಾಮನ ಆರಾಧ್ಯ ದೇವರು. ಹಾಗೆ ಭಕ್ತಿ ಶ್ರದ್ಧೆಯಿಂದ ಇವತ್ತು ಮಾಡುವಂಥ ಕರ್ಮ ಭಾಗದಲ್ಲಿ ವಿಶೇಷ ಮಂದವಾಸರ ಅಂತ ಹೇಳಿದ್ದಾರೆ. ಭಕ್ತಿ ಶ್ರದ್ಧೆಯಿಂದ ಮಾಡುವಂಥ ಕರ್ಮ ಭಾಗದಲ್ಲಿ ಭಗವಂತ ಸಮೃದ್ಧಿಯಾಗಿ
ತಮಗೆಲ್ಲರೂ ಹನುಮನ ಪೂರ್ಣಾನುಗ್ರಹ ಸದಾಕಾಲ ಇದ್ದುಕೊಂಡು ವೃತ್ತಿಕ್ಷೇತ್ರಗಳ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸನ್ನು ಅನುಗ್ರಹಿಸಿಕೊಟ್ಟು ಸದಾಕಾಲ ಇನ್ನಷ್ಟು ದೇವತಾ ಸತ್ಕಾರ್ಯ ಮಾಡುವಂಥ ಭಾಗ್ಯ ಸುಯೋಗ ನಮ್ಮೆಲ್ಲ ಪಾಲಿಗೆ ಆ ಭಗವಂತನು ಗ್ರಾಮದೇವರು ಕುಲದೇವರು ಇಷ್ಟದೇವರು ಆ ವೀರ ಹನುಮಂತನು ಅನುಗ್ರಹಿಸಿ ಅಂತ ಹೇಳಿ ಈ ಪ್ರಸನ್ನ ಕಾಲದಲ್ಲಿ ಅಂದರೆ ತ್ರಿಕಾಲ ಸಂಧ್ಯಾ ಕಾಲ, ಯಾಕಂದರೆ ಗೋಧೋಳಿ ಲಗ್ನ ಅಂತ ಹೇಳ್ತಾರೆ. ಒಳ್ಳೆ ಶುಭ ಸಂದರ್ಭದಲ್ಲಿ ದೀಪ ಬೆಳಗುವಂಥ ಸಮಯವನ್ನು ಶುಭ ಮುಹೂರ್ತದಲ್ಲಿ ದೇವರು ಅನುಗ್ರಹಿಸಬೇಕು. ಉತ್ತರೋತ್ತರ ಅಭಿವೃದ್ಧಿ ಆಗಲಿ ದೇವರಲ್ಲಿ ಪ್ರಾರ್ಥನೆ ಮಾಡಬಹುದು. ಶ್ರೀ ತಿರುಮಲೇಶ್ವರ ಶ್ರೀಗುರುಗಳ ಶುಭಾಶೀರ್ವಾದದೊಂದಿಗೆ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಯೋತಿಲಕ್ಷ್ಮೀ ಮನಸಾವಿಷ್ಟ ಪ್ರಾರ್ಥಂ ಸಮರ್ಪಯಾಮಿ. ಸವಾಜಿನೇ ನಮೋಸ್ತುತೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ. ಶ್ರೀಗುರುಗಳ ಶುಭಾಶೀರ್ವಾದದೊಂದಿಗೆ ನಂಬಿಕರಿಗೆ ಆತ್ಮೀಯತೆಯಿಂದ ಒಟ್ಟು ಬಂದಿರುವ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ದೀಪವನ್ನು ಬೆಳಗಿಸಿ ವೀರಾಂಜನೇಯ ವ್ಯಾಯಾಮ ಶಾಲೆ ಇವತ್ತಿನ ಹನುಮ ಜಯಂತಿಯ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರು ಛಾಯಾಚಿತ್ರ ಗ್ರಾಹಕರಿಗೆ ಸಹಕರಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮನೋಜು ಮಾರುತಿ
रुद्रब्राह्मणवाच सत्यनारायण विष्णुवान् राश्यति एवं नारणोतो मामयमहात्मने मया तत्त्वदन्यतकथयानते ऋषेवाच भक्तत्यत्वं भक्तेन तत्तञ्चनं मने तत्स्वं शोधने विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः वक्रतुंड महाकाय कोटि सूर्य समप्रभा निर्विघ्नं कुरु मे देव निर्विघ्नं कुरु मे देव सर्वकार्येषु सर्वदा अवधानन पद्मार्गं गदानं गणेशं अनेकदन्तवत्सानं एकदन्तं हरशंभो विश्वेशवरल्वा शिवशंकर धर्मात्मा नीलकण्ठं नमोस्तुते सर्वमंगल मांगल्ये शिवे सर्वात्मभाग्ये शरणे त्र्यंबके नारायण नमोस्तुते इति हनुम जयंती वीरांजनेय व्यायाम शाಲೆ ಕುಂಪಳ ಅದೇ ಕುಂಪಳ ಇದಕ್ಕೆ ಹನುಮಾನ್ ನಗರ ಎಷ್ಟನೇ ವರ್ಷ ಬಂದು ನೋಡಿ 39ನೇ ವರ್ಷದ ಶುಭ ಸಂಘ ಪ್ರಾತಃ ಕಾಲದ ಶುಭೋದಯ ದೀಪವನ್ನು ಬೆಳಗಾದ ಗ್ರಾಮ ಮಗನ ದೇವರನ್ನೇ ಪ್ರಾರ್ಥನೆ ಮಾಡ್ತದೆ ಸತ್ಯನಾರಾಯಣ ಹನುಮಂತ ಜಯಂತಿನ ದೀಪನ ಉದ್ದೀಪನ ಮಂತ್ರ ಮುಖಾಂತರ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಜ್ಞಾನದಿಂದ ಜ್ಞಾನದೆಡೆಗೆ ಕತ್ತಲಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಅಮೃತಡೆಗೆ ಪವಿತ್ರವಾದ ಚಿತ್ರ ದೀಪನ ದೇವಿ ಸ್ವರೂಪ ಅಂದ್ರೆ ಆ ದೀಪನ ಬೆಳಗಾದೆ ವಿಶೇಷದ ಅಮಹಾನಿತರ ಮಾತುಕತೆ ವಿಶೇಷದೊಳಗಿನ ದೀಪನ ಬೆಳಗಾದೆ ಅಪಂಡ ಇತ್ಯಾದಿ ಗುರುಗಣಪತಿ ನಮಸ್ಕೃತ್ಯ ಪೂರಕವಾದೆ ಕಲಶ ಗಂಗಾಭಾಗದ ಮಧ್ಯಡು ಲಕ್ಷ್ಮೀ ಶಿವನಾರಾಯಣ ಕಲ್ಪೋತ ಪೂಜೆ ಮಾಡ್ತಾರೆ ಸತ್ಯನಾರಾಯಣ ಬಂಡ ಸತ್ಯ ಬಂಡ ಸಂಪತ್ತು ಅಧಿಪತಿ ಲಕ್ಷ್ಮೀದೇವಿ ನಾರಾಯಣ ಬಂಡ ವಿಷ್ಣು ದೇವರೇ ಎಂದು ಲೆಕ್ಕ ಈ ಏಕಪುತ್ರ ನಡ್ಕೊಂಡ್ರೆ ಸತ್ಯನಾರಾಯಣ ವೃತ್ತ ಅಪಂಡ ಸತ್ಯಮಂಡ ಲಕ್ಷ್ಮೀ ಸಂಪತ್ತು ಮಕ್ಕಳ ದೇವರು ವಿಷ್ಣು ದೇವರ ಮೋಕ್ಷ ಕರಣೆ ಸಾಧನ ಜಗದಾದಿ ಮಾಯದ್ದೆ ಬ್ರಹ್ಮ ವಿಷ್ಣು ಮಹೇಶ್ವರನ ತ್ರಿಮೂರ್ತಿನ ಸೃಷ್ಟಿ ಮಾಡ್ತೇವೆ ಆ ತ್ರಿಮೂರ್ತಿನ ಸೃಷ್ಟಿ ಮಾತ್ರ ವಿಷ್ಣುನ ಕೂದರೆ ಸತ್ಯನಾರಾಯಣ ಈ ಕಲಿಯುಗದ ಕಾಲದ ಆಚಾರ ವಿಚಾರ ಮಡಿಮೆ ಚೂರು ವ್ಯತ್ಯಾಸ ಅನ್ನಲ್ಲ ಅನನ್ಯವಾದ ನಿಷ್ಕರ್ಮ ಮನಸ್ಸರ ಭಕ್ತಿಯ ಪೂಜೆ ಮಾತ್ರ ನಾವು ಪೂಜೆ ಇಂಚಿನ ಕೆನ್ನಗ ಸರ್ವೇರಿಗೆ ಗೊತ್ತದು ಸತ್ಯನಾರಾಯಣ ವೃತ ಈ ವೃತ ಬಂಡ ಇಂಚಿನ ಏಕಾಗ್ರತೆ ಮಾಡ್ಕೊಳ್ಳುವಂತ ಐಕ್ಯ ಪೂಜೆ ಭಕ್ತರಿಗೆ ಕೊಂಚ ಆತ ನಿಶಬ್ದವಾದ ಮೌನವಾದ ಕೇಳದ ಇದನ್ನ ಪೂಜೆ ಆಂಧ್ರದಿಂದ ಮಾತ್ರ ಬಂಡಾತೆ ಆ ಬಂಡ ಎಂಚ ಪ್ರಾರಂಭ ಮಾಡಿ ಈ ಪೂಜೆ ಮಾಡ್ತಾರೆ ದಾನ ಫಲ ತಿಕ್ಕೊಂಡು ನಾನು ಕಲಿಬೋದು ಏನು ಮಾಡ್ತೇವೆ ಆ ವಿಷಯವನ್ನು ತಿಳಿಯೋಣ ಆಯ್ತಾ ಮುಖ್ಯ ಸಾರಾಂಶ ವಿಷಯವಾದ ಸತ್ಯಾನ ಪೂಜಿತ ಅತಿ ಸೂಕ್ಷ್ಮವಾದ ಕಥನ ಅಂತ ಬಂದ ಏಕದೋ ನೈಮಿಷಾರಣ್ಯ ಋಷಯ ಶೌನಕಾದೆ ಅಂತ ನಮ್ಮ ಕಥನ ಪ್ರಾರಂಭ ಅಂತ ಪುಣ್ಯಾನಂದಿ ಕಾಲದ ನೈಮಿಷಾರಣ್ಯ ಬಂದಿರುವುದು ತುಂಬದ ಕಾಲದ ಹೋಗುತ್ತಂತೆ ಕಾಡು ಪ್ರದೇಶ ಸದಾಕಾಲ ವೈಕುಂಠ ಆ ನಾರದ ಕೃಷ್ಣನ ಪರಮಜ್ಞಾನಿತ ರಾಮಗೆ ಸದಾಕಾಲ ಪ್ರೀತಿ ಆಂಜನೇಯ ರಾಮನ ಬಿಟ್ಟು ಹನುಮಂತ ನಿರ್ಪಣೆ ಪಾದರಗಳು ರಾಮಗಲ ತುಂಬುರರ ಗಾನಪ್ರಿಯಕ್ಕೆ ತುಂಬುರರ ಬಂಡ ಸದಾಕಾಲ ಭಜನ ಶೋತ್ರ ಸಂಕೀರ್ತನ ಸಂಪುನಾರ್ಪಟ್ಟ ನಾರದೇವಿ ಆಗ ಭಾರಿ ಪ್ರೀತಿ ನಾರದೇವಿ ವೈಕುಂಠ ಸೇವಾ ಪುನಾರ್ಪಟ್ಟ ಸದಾಕಾಲ ಜನ್ಮ ದೊಡ್ಡ ಭಜನೆ ಬಂದರೆ ಮಾನವ ಜನ್ಮ ದೊಡ್ಡ ಅಂತ ನಂತರ ಮಾನವ ಜೀವದ ಜನ್ಮಜೀವಿ ಪ್ರಪಂಚಿ ಆ ಮಾನವ ಜನ್ಮ ನೋಡೋದಲ್ಲ ಮತ್ತೊಬ್ಬರು ಮಾನವರೆಡೆ ಪಾತಾಳು ದಾನವರೆಡೆ ಇಂದ್ರಾದಿ ದೇವರು ಸ್ವರ್ಗಲೋಕಡಲೆ ಸ್ವರ್ಗ ಪಾತಾಳ ಮತ್ಸ್ಯ ಪಡೆದರೆ ಮೂಜಿಲೋಕಗಳು ಆ ಮೂಜಿಲೋಕಗಳು ಆ ಜನ್ಮಶ್ರೇಷ್ಠನ ಅವನ್ನ ಮತ್ಸ್ಯವಾನೋಕರು ಮಾನವಿರುತ್ತನ ಸರ್ವೆಲ್ಲ ಜೋಕ್ನಿಗೆ ಮಂಗಲ ಪದ ಕಾಲರು ಲಕ್ಷ್ಮೀ ಶಿವನಾರಾಯಣ ದೇವರ
त्र्यम्बके शिवे सर्वार्थसाधिके शरण्ये त्र्यम्बके देवी नारायणे नमोस्तुते नमस्ते शास्त्रनमस्ताय शास्त्रनमस्ते शास्त्रचतुर्भावे शास्त्रकोटिकलागिने नमः जगते कृष्णाय जगते कृष्णाय गोविन्दाय नमः वसुदेवं सुदं देवं वसुदेवं सुदं देवं वसुदेवं सुदं देवं तन्तजानूरवर्धनं देवकी वसुदेवं नारायणाय विद्महे वासुदेवाय धीमहि तन्नो विष्णुः प्रचोदयात् ॐ रामाय लक्ष्मणाय देवी जगते ಸೇರೊಂದು ವಿಶೇಷವಾದ ಹನುಮ ಜಯಂತಿದ ಶುಭ ಸಂದರ್ಭ, ಮಂದವಾಸರದ ಶುಭ ಸಂದರ್ಭ, ಗ್ರಾಮದೇವರನೇ ಮಹಾಗಣಪತಿ ಸೋಮನಾಥ ದೇವರೆಲ್ಲ ಸಾನ್ನಿಧ್ಯ ಪಂಚಿತ್ರ ಸಮಸ್ತ ಧರ್ಮದೇವತೆ ಧರ್ಮದೇವನ ಮಾತ ದುಂಬುದಿ ಒಂದು ಇನ್ನೇ ಹನುಮ ಜಯಂತಿ ನಮ್ಮ ಆಚರಣೆ ಸದೋದ್ದೇಶವಾದ ಆ ವಿಶೇಷವಾದ ದೀಪನ ಒಳಗಾದ ಅಡ್ಪಕ್ಕ ಆದಿ ದಂಪತಿಯಾದ ಮಾತಾಪಿತರ ಸ್ವರೂಪ ಪಂಚಿತ್ರ ಲಕ್ಷ್ಮೀ ಶ್ರೀಮನ್ನಾರಾಯಣ ದೇವರೇ ಕಲಶವಂತಿನ ಗಂಗಾ ಭಾಗೀರಥಿ ಭವಾನಿನೇ ಗಂಗಾ ಭಾಗೀರಥಿ ಪ್ರಾರ್ಥನಾ ಆಹ್ವಾನ ಮತ್ತೊಂದು ಕಲಶವಂತಿಯಳು ಲಕ್ಷ್ಮೀ ಶ್ರೀಮನ್ನಾರಾಯಣ ದೇವರನ್ನೇ ಯಥಾನುಭಕ್ತಿವಾದ ಶ್ರದ್ಧನ ಋತಕತೆಯನ್ನು ದೇವರ ಭಕ್ತಿಪೂರ್ವಕ ಮಂತ್ರ ವಿಶೇಷದ ಹನುಮ ಜಯಂತಿಯನ್ನು ಸದಸ್ಯರ ಮಂತ್ರಿತ ಪೂಜೆ ಇಡ್ತವರ ಆ ಲಕ್ಷ್ಮೀ ಶ್ರೀಮನ್ನಾರಾಯಣ ದೇವರೇ ಸಂತೋಷಗಳನ್ನು ಸ್ವೀಕಾರ ಮಂತಂದು ಪುಂಜಿ ಪೂಜೆನೆ 10 ಸೇವೆಗೆ 10 ಸೇವೆಯನ್ನು ಸಹಸ್ರವದೆ ಸಹಸ್ರ ಸಹಸ್ರಾಂತ ದೇವರ ಸ್ವೀಕಾರ ಮಂತದ್ದು ಪೂಜದ ಫಲ ಸರ್ವೇರೆಗಳ ದೇವರ ಪಾಠ ಕೊಟ್ಟು ಆಕಾಶಾತ್ಮನ ಪ್ರತಿದೋಜಂ ಯತಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಬಳ್ಳಕನ ಪೂಜೆ ಮಂತ್ರನಾಗಿ ಪೂಜನ ಭಕ್ತಿದ ಕೇಳನಾಗ್ಲಗೆ ತೀರ್ಥ ಪ್ರಸಾದ ಪಡೆಯನಾಗ್ಲಗೆ ಸರ್ವೇರೆಗಳ ಅಕ್ಲಾಕ್ ಇಷ್ಟಾರ್ಥವರು ಅನುಗ್ರಹಿಸಿಕೊಂಡು ಓಯ್ನಟೆ ಪತ್ರಟೆ ಉನ್ನತ ಸ್ಥಾನಮಾನ ಕೈತುಂಬ ಸಂಪಾದನೆ ಶರೀರದ ಆರೋಗ್ಯ ವಿದ್ಯಾಪದ ಕ್ಷೇತ್ರಗಳು ಉನ್ನತ ಸ್ಥಾನಮಾನ ಉತ್ತರೋತ್ತರ ನಿಷ್ಠಾನ ದೇವರು ಕರುಣಿಸಾದೆ ಮುಖ್ಯವಾದ ನರಮಾನಿ ದೇವರ ನರ್ತನೆ ಎಟ್ಟ ಆರೋಗ್ಯ ಸದಾಕಾಲ ಕೊರಂದು ಈ ಸಂಘ ಸಂಸ್ಥೆ ಮಾತೆಲ್ಲ ಒತ್ತಟಾದ ಒಂಜಪ್ಪ ಜೋಗ್ಲು ಬೆಂದಕ ಸಂಸಾರ ಸರ್ವೇರೆಗಳ ಉತ್ತರೋತ್ತರ ಶ್ರಮ ಪಡೆ ಈ ಸಂಸ್ಥೆ ಕೊಂಡಳು ಈ ಹನುಮಾನ ವಿಶೇಷವಾದ ಬೆಳಗನ್ನು ಪಡೆ ಸದಾಕಾಲ ಉತ್ತರೋತ್ತರ ವಿದ್ಯಾದೆ ಆ ಪಂಚೇಂದ್ರಿಯ ಪಂಡ ವಿಶೇಷ ಅಂದ್ರೆ ಪಂಚಮಂ ಕಾರ್ಯಸಿದ್ಧಿ ಅಂತ ಬಂದಿದೆ ಪಂಚಮಾಂ ಪಂಚಾಮೃತ ಪಂಚತತ್ವ ಪಂಚಜ್ಞಾನ ಬಂದಿದ್ದ ವಿಶೇಷವಾದ ದೀಪನ ಒಳಗ ಮುಖಾಂತರ ದೇವಸೂತ್ತರ ಮಂತ್ರ ಕರ್ಮಗಳು ದೇವರ ಸಂತುಷ್ಟ ಆದ ದಾಲಾಂಡ ಹೆಚ್ಚಿನ ದೇವರ ಕ್ಷಮೆ ಕೊಟ್ಟು ಸದಾಕಾಲ ಪರಮಾತ್ಮನ ಪೂರ್ಣಾನಂದ ಸರ್ವರೆಗಳಿತ್ತೊಂದು ದೇವರ ಕಾಪಾಡು ಬರಡು ಅಂದ್ರೆ ಪ್ರಸನ್ನ ಕಾರ್ಯ ನಟಿಕೆಯನ್ನು ಜೋಡಿಸಾದ ತರಬೇಕಾದೆ ಆ ಭಗವಂತನಂತೆ ಅನನ್ಯವಾದ ನಿಷ್ಕಲ್ಮಶವಾದ ಭಕ್ತಿಪೂರ್ವಕ ಮಾತ್ರ ದೇವರಿಗೆ ಜೋಕಲಾದಿರ್ತದೆ ಭಕ್ತಿಪುರ ತೊಳದಿ ಈ ವಿಶೇಷವಾದ ಪುಷ್ಪನು ದೇವನ ಪಾದಪದ್ಮದ ಅರ್ಪಣೆ ಮಾಡ್ತಾರೆ ಸ್ವಾಮಿ ಮಹಾಗಣಪತಿಯರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಸೋಮನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಸರ್ವೇಶ್ವರಿ ಜಗನ್ಮಾತಾ ಜಗದಾಂಬ ಶ್ರೀ ದುರ್ಗಾ ಪರಮೇಶ್ವರ ಮನರ ಪಾದಾರವಿಂದ ಗೋವಿಂದಾರಿ ಗೋವಿಂದ ದೇವರ ಪಾದಾರವಿಂದ ಗೋವಿಂದಾರಿ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ವೀರ ಹನುಮಾನ್ ಪಾದಕ ಹನುಮಂತನ ಪಾದಕ್ಕೆ ಗೋವಿಂದಾರಿ ಗೋವಿಂದ ಶ್ರೀರಾಮ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋವಿಂದ ಹರಿ ಗೋವಿಂದ
परमात्मा लपिते बोले पूजा काल मंत्राक्षरो प्राचिता